ಆ, ಹಿರಿಯ ಪತ್ರಕರ್ತರಾಗಿರುವಂತಹ ದಿನೇಶ್ ಅಮೀನ್ ಮಟ್ಟು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಈಗ ಸರ್, ಇವತ್ತು ಏನು ಆ, ಕಾಂಗ್ರೆಸ್ ಅಥವಾ ಇಂದಿರಾ ಗಾಂಧಿ ಅವರು 1975ರಲ್ಲಿ ಘೋಷಣೆ ಮಾಡಿದಂತ ತುರ್ತು ಪರಿಸ್ಥಿತಿಯ ನೆನಪಿನಲ್ಲಿ ಬಿಜೆಪಿಯವರು ಕರಾಳ ದಿನಾಚರಣೆ ಮಾಡ್ತಾ ಇದ್ದಾರೆ. ಎಸ್, ನಾನು ಪ್ರಶ್ನೆ ಏನಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿ ಏನುಂಟು ಅಂತ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಇವತ್ತಿನ ಪರಿಸ್ಥಿತಿಯಲ್ಲಿ ಜನ ಅತಿ ಕರಾಳ ದಿನವನ್ನು ಆಚರಿಸಬೇಕು. ಹೌದಾ? ಯಾಕೆ ಸರ್? ತುರ್ತು ಪರಿಸ್ಥಿತಿ, ಇಂದಿರಾ ಗಾಂಧಿ ಅವರು ಹೇರಿದ್ದ ತುರ್ತು ಪರಿಸ್ಥಿತಿ ಅದೊಂದು ಘೋಷಿತ ತುರ್ತು ಪರಿಸ್ಥಿತಿ. ಓಕೆ. ಅವರು ನ್ಯಾಯಾಂಗವನ್ನ ಎದುರಾಕೊಂಡ್ರು, ಮಾಧ್ಯಮ ರಂಗವನ್ನು ಎದುರಾಕೊಂಡ್ರು, ವಿರೋಧ ಪಕ್ಷವನ್ನು ಎದುರಾಕೊಂಡ್ರು, ಸಿವಿಲ್ ಸೊಸೈಟಿಯನ್ನು ಎದುರಾಕೊಂಡ್ರು. ಅದು ನಿಜವಾದ ಒಂದು ತುರ್ತು ಪರಿಸ್ಥಿತಿ ನಮಗೆ ಕಣ್ಣಿಗೆ ಕಾಣ್ತಾ ಇತ್ತು, ಪ್ರತಿಯೊಬ್ಬರ ಅನುಭವಕ್ಕೆ ಬರ್ತಾ ಇತ್ತು. ಆದರೆ ಇವತ್ತು ಅಘೋಷಿತವಾದ ತುರ್ತು ಪರಿಸ್ಥಿತಿ ಇದೆ. ನ್ಯಾಯಾಂಗದಲ್ಲಿ ಮುಕ್ತವಾಗಿ ಕಾರ್ಯನಿರ್ವಹಣೆ ಮಾಡುವಂತ ಪರಿಸ್ಥಿತಿ ಇಲ್ಲ. ಮಾಧ್ಯಮ ರಂಗದಲ್ಲಿ ಆ ಪರಿಸ್ಥಿತಿ ಇಲ್ಲ. ಯಾರು ಸರ್ಕಾರದ ತಪ್ಪು ಒಪ್ಪುಗಳನ್ನು ವಿಮರ್ಶೆ ಮಾಡುವವರ ವಿರುದ್ಧ ದೇಶದ್ರೋಹದ ಕೇಸುಗಳನ್ನ ಹಾಕಿ ಅವರ ಬಾಯಿ ಮುಚ್ಚಿಸಲೇ ಆಗ್ತಾ ಇದೆ. ಅವರ ಮೇಲೆ ದೌರ್ಜನ್ಯಗಳು ನಡೀಲಿ ಆಗ್ತಾ ಇದೆ. ಪತ್ರಿಕೆಗಳು, ಟಿವಿ ಚಾನೆಲ್ಗಳನ್ನ ಹಣದ ಕೊರತೆಯಿಂದ, ಅದು ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಇಡೀ ಮಾಧ್ಯಮ ರಂಗ ಜಾಹೀರಾತುಗಳ ಮೇಲೆ ನಡೀತಾ ಇದೆ. ಸರ್ಕಾರಿ ಜಾಹೀರಾತುಗಳನ್ನು ನಿಲ್ಲಿಸಿ, ಅವರಿಗೆ ಬೆದರಿಸಿ, ಹೆದರಿಸಿ ಅದರ ಬಾಯಿ ಮುಚ್ಚಿಸಲಿಕ್ಕೆ ಆಗ್ತಾ ಇದೆ. ಸಿವಿಲ್ ಸೊಸೈಟಿಯಲ್ಲಿ ಇವತ್ತು ಎಷ್ಟೋ ಮಂದಿ, ಭೀಮಾ ಕೊರೆಗೌನ ಕೇಸನ್ನೇ ತಗೊಳ್ಳಿ, ನಮ್ಮ ಮಾನವ ಹಕ್ಕುಗಳ ಹೋರಾಟಗಾರರು ಇವತ್ತು ಜೈಲಲ್ಲಿದ್ದಾರೆ. ಬಹಳಷ್ಟು ಮಂದಿ ಪತ್ರಕರ್ತರು ಜೈಲಲ್ಲಿದ್ದಾರೆ. ಅದರಿಂದ ಒಂದು ಸರ್ಕಾರವನ್ನ, ಶಾಸಕಾಂಗವನ್ನ, ಕಾರ್ಯಾಂಗವನ್ನ, ಅದರ ಮೇಲುಸ್ತುವಾರಿಯನ್ನ ಶಾಸಕಾಂಗ ನೋಡ್ಕೊಳ್ಬೇಕು, ಶಾಸಕಾಂಗದ ಮೇಲುಸ್ತುವಾರಿಯನ್ನ ನ್ಯಾಯಾಂಗ ನೋಡ್ಕೊಳ್ಬೇಕು. ಈ ಎಲ್ಲ ಅಂಗಗಳ ಕಾರ್ಯನಿರ್ವಹಣೆಯನ್ನು ಮಾಧ್ಯಮ ರಂಗ ವಿಮರ್ಶಿಸಬೇಕು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ಕಾರ್ಯಾಂಗ ಮಾತಾಡ್ತಾ ಇಲ್ಲ, ನ್ಯಾಯಾಂಗ ಮಾತಾಡ್ತಾ ಇಲ್ಲ, ಮಾಧ್ಯಮ ರಂಗವನ್ನು ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇದೊಂದು ಅಘೋಷಿತವಾದ ತುರ್ತು ಪರಿಸ್ಥಿತಿ ಇದೆ. ಸರ್ಕಾರದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ತಪ್ಪು ಒಪ್ಪುಗಳನ್ನು ವಿಮರ್ಶೆ ಮಾಡುವ, ಅದರ ಮೂಲಕ ಅವರನ್ನು ಎಚ್ಚರಿಸುವ, ಅದನ್ನು ಸುಧಾರಣೆಗೊಳಪಡಿಸುವ ಒಂದು ಹಕ್ಕು, ಒಂದು ಅಧಿಕಾರ, ಒಂದು ಕರ್ತವ್ಯ ಕೂಡ ಪ್ರಜೆಗಳಲ್ಲಿ ಇರುತ್ತೆ. ಇವತ್ತು ಅದರ ನಿರ್ವಹಣೆಗೆ ಅವಕಾಶ ಇಲ್ಲ. ಇವರು ತುರ್ತು ಪರಿಸ್ಥಿತಿ ದಿನವನ್ನು ಕರಾಳ ದಿನವನ್ನಾಗಿ ಆಚರಿಸಲಿಕ್ಕೆ ಹೊರಟಿದ್ದಾರೆ. ಇಂದಿರಾ ಗಾಂಧಿ ಅವರು 18 ತಿಂಗಳ ನಂತರ ತುರ್ತು ಪರಿಸ್ಥಿತಿಯ ಬಗ್ಗೆ ಅವರೇ ಪಶ್ಚಾತ್ತಾಪ ವ್ಯಕ್ತಪಡಿಸಿದ್ರು. ಅದು ತಪ್ಪಂತ ಅವರಿಗೆ ಅರಿವಾಗಿತ್ತು. ಅದರ ನಂತರ ಕಾಂಗ್ರೆಸ್ ಪಕ್ಷ ಅದನ್ನು ಒಪ್ಕೊಂಡಿದೆ. ಅದರಿಂದ ಅದು ಬಹುಶಃ ಇವತ್ತಿನ 7 ವರ್ಷಗಳ ಈ ಅಘೋಷಿತ ತುರ್ತು ಪರಿಸ್ಥಿತಿ ಇಲ್ಲದೆ ಹೋಗಿದ್ರೆ ನಾವು ಈಗಲೂ ಅದೇ ತುರ್ತು ಪರಿಸ್ಥಿತಿ ಕರಾಳ ದಿನಗಳನ್ನ ನೆನಪು ಮಾಡಿಕೊಂಡು ಇರ್ತಿದ್ದೇವೇನೋ. ಬಟ್ ಅದಕ್ಕಿಂತ ಭೀಕರವಾದ ಪರಿಸ್ಥಿತಿ ಇವತ್ತಿದೆ. ಅದರಿಂದ ಇಂದಿರಾ ಗಾಂಧಿ ಅವರ ಹೇರಿದ ತುರ್ತು ಪರಿಸ್ಥಿತಿ ಇವತ್ತು ಬಹಳ, ಅದರ ಪರಿಣಾಮ ಬಹಳ ಸಣ್ಣ ಪ್ರಮಾಣದಂತ ನನಗೆ ಅನಿಸ್ತಾ ಇದೆ. ಸರ್ ಈ ನಡುವೆನೆ ಇವಾಗ ಅನೇಕ ವಿದೇಶಗಳಲ್ಲಿ, ಅದು ಅಮೆರಿಕ ಇರ್ಬೋದು, ಬ್ರಿಟನ್ ಇರಬಹುದು, ಕೆನಡಾ ಇರಬಹುದು, ಅಲ್ಲಿನ ಪಾರ್ಲಿಮೆಂಟ್ ನಲ್ಲಿ ಕೂಡ ಚರ್ಚೆ ನಡೆದಿದೆ. ಪಾರ್ಲಿಮೆಂಟ್ ಸದಸ್ಯರುಗಳು ಕೂಡ ಚರ್ಚೆ ವ್ಯಕ್ತಪಡಿಸಿದ್ದಾರೆ, ಆತಂಕ ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ತುಂಬಾ ಆತಂಕದ ಸ್ಥಿತಿಯಲ್ಲಿ ಇದೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ಇವತ್ತು ಮಾಧ್ಯಮಗಳನ್ನ ನೀವು ದೇಶದ ಒಳಗಡೆ ಬಾಯಿ ಮುಚ್ಚಿಸಬಹುದು. ಇವತ್ತು ಅದು ಅಮೆರಿಕದ ಪತ್ರಿಕೆಗಳಿರ್ಬೋದು, ಇಲ್ಲದ್ರೆ ಇಂಗ್ಲೆಂಡಿನ ಬ್ರಿಟನ್ನಿನ ಪತ್ರಿಕೆಗಳಿರ್ಬೋದು, ಇಲ್ಲದ್ರೆ ಬೇರೆ ಬೇರೆ ಆನ್ಲೈನ್ ಮ್ಯಾಗಝಿನ್ಗಳಿರ್ಬೋದು. ಇವತ್ತು ಆ ರೀತಿ ಬಾಯಿ ಮುಚ್ಚಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಇವತ್ತು ನೀವು ನಮ್ಮ ದೆಹಲಿಯಲ್ಲಿ ಕೃಷಿ ಕಾಯ್ದೆಯ ತಿದ್ದುಪಡಿಯ ವಿರುದ್ಧ ನಡೆದ ರೈತ ಚಳವಳಿ ಇವತ್ತು ಇಡೀ ವಿಶ್ವದ ಗಮನ ಸೆಳೆದಿದೆ. ಅಲ್ಲಿ ಮಾನವ ಹಕ್ಕುಗಳ ದಮನ ಹೇಗೆ ಆಗ್ತದೆ ಅಂತ ಗೊತ್ತಿದೆ. ಅದರ ನಂತರ ಇವತ್ತು ಕೊರೋನಾ ನಿರ್ವಹಣೆಯಲ್ಲಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರ ವಿಫಲಗೊಂಡಿದೆ ಎನ್ನುವುದನ್ನು ಕೂಡ ಜನ ನೋಡಿದ್ದಾರೆ. ಸೊ ಇನ್ನು ಪ್ರತಿಯೊಂದು ಇವತ್ತು
ಇಡೀ ವಿಶ್ವ ಇದೆ ಅಲ್ಲ, ಹೌದು. ಅದು ಒಂದು ಅದು ಅದು ಬಹಳ ಸಣ್ಣದಾಗ್ತಾ ಇದೆ. ಅದರಿಂದ ಒಂದು ಕಡೆ ಒಂದು ದೇಶದಲ್ಲಿ ಆಗ ನಡೀತಿರುವ ವಿದ್ಯಮಾನಗಳನ್ನ ಮತ್ತೊಂದು ಮತ್ತೊಂದು ದೇಶದ ಮಾಧ್ಯಮದ ಕಣ್ಣಿಂದ ಬಚ್ಚಿಡಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಇವತ್ತು ಇಡೀ ಜಗತ್ತು ಇಲ್ಲಿಯ ಪ್ರಭುತ್ವ ನಾವು ಎಷ್ಟೇ ವಿಶ್ವಗುರು ಅಂತ ಹೇಳ್ಕೊಂಡ್ರು, ಇಡೀ ಜಗತ್ತಿನ ದೃಷ್ಟಿಯಲ್ಲಿ ನಮ್ಮ ನೆರೆಕರೆಯ ದೇಶಗಳನ್ನೇ ನೋಡಿ, ನಮ್ಗೆ ಯಾವ ದೇಶದ ಜೊತೆನೂ ಸೌಹಾರ್ದ ಸಂಬಂಧ ಇಲ್ಲ. ಅದು ಪಾಕಿಸ್ತಾನ ಇರ್ಬೋದು, ಮ್ಯಾನ್ಮಾರ್ ಇರ್ಬೋದು, ಬಾಂಗ್ಲಾ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಇವ್ರು ಯಾರ ಜೊತೆಗೇನು ನಮ್ಗೆ ಸೌಹಾರ್ದತೆ ಸಂಬಂಧ ಇಲ್ಲ. ಇವತ್ತು ಅಮೆರಿಕದಂತ ದೇಶ, ನೀವು ಟ್ರಂಪ್ ಸರ್ಕಾರ ಇದ್ದಾಗ ಅದು ಬೇರೆನೆ ಒಂದು ರೀತಿಯ ರಾಜಕೀಯದ ಬೆಳವಣಿಗೆಗಳಿತ್ತು. ಇವತ್ತು ಅಲ್ಲಿಯ ರಾಜಕೀಯ ಬದಲಾವಣೆ ನಂತರ ಅಮೆರಿಕ ಕೂಡ ಭಾರತದ ಪರವಾಗಿ ಇಲ್ಲದಿದ್ದ ಒಂದು ಪರಿಸ್ಥಿತಿ ಇದೆ. ಅದರಿಂದ ಈ ವಿಶ್ವದಾದ್ಯಂತ ಇವತ್ತು ಭಾರತವನ್ನು ಒಂದು ವಿಲನ್ ಹಾಕಿ ಮಾನವ ಹಕ್ಕುಗಳ ದಮನ ಮಾಡುತ್ತಾ ಇರುವ ಒಬ್ಬ ಸರ್ವಾಧಿಕಾರಿ ಇಲ್ಲಿ ಇದಾನೆ ಎನ್ನುವ ರೀತಿಯಲ್ಲೇ ಬಿಂಬಿಸ್ತಾ ಇದೆ. ಸರ್ ಈ ನಡುವೆ ವಿದೇಶಗಳ ಅಭಿಪ್ರಾಯ ಇರ್ಬೋದು, ಪಾರ್ಲಿಮೆಂಟ್ನ ಅಭಿಪ್ರಾಯಗಳಿರ್ಬೋದು, ವಿದೇಶಿ ಪಾರ್ಲಿಮೆಂಟ್ನ ಅಭಿಪ್ರಾಯ ಇರ್ಬೋದು, ಅಥವಾ ವಿದೇಶಿ ಮಾಧ್ಯಮಗಳ ಅಭಿಪ್ರಾಯ ಇರ್ಬೋದು, ಇಂಥ ಅಭಿಪ್ರಾಯಗಳೆಲ್ಲ ಬಂದಾಗ ನಮ್ಮ ದೇಶದ ಆಂತರಿಕ ವಿಚಾರದ ಮೇಲೆ ಮೂಗು ತೂರಿಸಬೇಡಿ ಅಂತ ಹೇಳ್ತಾರಲ್ಲ. ಅಲ್ಲರೇ, ಇದೇ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋಗಿ ಚುನಾವಣಾ ಪ್ರಚಾರ ಭಾಷಣ ಮಾಡ್ತಾರೆ, ಅಬ್ಕಿ ಬಾರ್ ಟ್ರಂಪ್ ಗೆ ಸರ್ಕಾರ ಅಂತ. ನಮ್ಗೆ ಯಾಕೆ ಉಸಾಬರಿ ಅಮೆರಿಕದ ಚುನಾವಣೆಗೆ? ಒಬ್ಬ ಪ್ರಧಾನಿ ಇಡೀ ವಿಶ್ವದ ಇತಿಹಾಸದಲ್ಲಿಯೇ ಒಂದು ದೇಶದ ಮುಖ್ಯಸ್ಥ ಮತ್ತೊಂದು ದೇಶಕ್ಕೆ ಹೋಗಿ ಅಲ್ಲಿಯ ಒಬ್ಬ ಆಡಳಿತಾರೂಢ ಒಂದು ಪಕ್ಷವನ್ನು ಬೆಂಬಲಿಸಿದ ಉದಾಹರಣೆಗಳು ಎಲ್ಲೂ ಇಲ್ಲ. ಅದರಿಂದ ಇವತ್ತು ನಾವು ಅಲ್ಲಿ ಹೋಗಿ ಅಬ್ಕಿ ಬಾರ್ ಟ್ರಂಪ್ಗೆ ಸರ್ಕಾರ ಅಂತ ಹೇಳಿದ ಪ್ರಧಾನಿಗೆ ಇವತ್ತು ಭಾರತದ ಬಗ್ಗೆ, ಭಾರತದ ಹುಳುಕನ್ನು ಅವರು ಎತ್ತಿ ತೋರಿಸಿದ್ರೆ ಅದನ್ನು ಪ್ರತಿಭಟಿಸುವ ಯಾವ ನೈತಿಕ ಹಕ್ಕಿದೆ ಅಂತ ಕೇಳ್ಬೇಕಾಗಿತ್ತು. ಅದರಿಂದ ಇವತ್ತು ಮಾನವ ಹಕ್ಕುಗಳ ದಮನ ನಡೆದಾಗ ಅದು ಸಿರಿಯಾದಲ್ಲಿ ನಡೆಯಲಿ, ಇರಾನ್ ಅಲ್ಲಿ ನಡೆಯಲಿ, ಪಾಕಿಸ್ತಾನದಲ್ಲಿ ನಡೆಯಲಿ, ಮತ್ತೊಂದು ದೇಶ ಅದಕ್ಕೆ ರಿಯಾಕ್ಟ್ ಮಾಡಿಯೇ ಮಾಡುತ್ತೆ. ಇವತ್ತು ಇಡೀ ವಿಶ್ವನೇ ಒಂದು ಕುಟುಂಬವಾಗಿ ಕೆಲಸ ಮಾಡ್ತಾ ಇದೆ. ಅದನ್ನ ತಪ್ಪು ಸರಿಗಳ ವಿಮರ್ಶೆಯನ್ನು ಎಲ್ಲರೂ ಮಾಡ್ತಾರೆ. ನೀವು ಮೂಗು ತೂರಿಸುವ ಪ್ರಶ್ನೆ ಇಲ್ಲ. ಇಂಥದ್ರಲ್ಲಿ ಮಾನವ ಹಕ್ಕುಗಳ ದಮನದ ಪ್ರಶ್ನೆ ಬಂದಾಗ ಎಲ್ರೂ ಎದ್ದು ನಿಂತು ಮಾತಾಡ್ಬೇಕಾಗಿತ್ತು. ಆ ಕೆಲಸವನ್ನು ಉಳಿದವರು ಮಾಡ್ತಾ ಇದ್ದಾರೆ. ಅದು ಗುಜರಾತ್ನ ರೈಟ್ಸ್ ಕಾಲದಲ್ಲೂ ಕೂಡ ಅದು ನಡೆದಿತ್ತು. ಅದು ನರೇಂದ್ರ ಮೋದಿ ಅವರನ್ನ ಅಮೆರಿಕಕ್ಕೆ ಪ್ರವೇಶ ಮಾಡ್ಲಿಕ್ಕೇನೆ ಬಿಡ್ಲಿಲ್ಲ. ಅದರ ಸೇಡನ್ನು ಈಗ ತೀರಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಇನ್ನೊಂದು ಮಾತು ನಾನು ಹೇಳ್ಬೇಕು ಇವ್ರೆ, ಈಗ ಇವತ್ತಿನ ತುರ್ತು ಪರಿಸ್ಥಿತಿಗೂ ಮತ್ತು ಅಘೋಷಿತ ತುರ್ತು ಪರಿಸ್ಥಿತಿಗೂ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಬಹಳ ಮುಖ್ಯವಾದ ಒಂದು ವ್ಯತ್ಯಾಸ ಇದೆ. ಇಂದಿರಾ ಗಾಂಧಿ ವಾಸ್ ನೆವರ್ ಎ ಕಮ್ಯುನಲ್. ಅವರಿಗೆ ಕೋಮುವಾದದ ಎಜೆಂಡಾ ಇರ್ಲಿಲ್ಲ. ಅವರು ಸರ್ವಾಧಿಕಾರಿಯಾಗಿದ್ರು 18 ತಿಂಗಳು, ಅದನ್ನ ಒಪ್ಪೋಣ. ಆದ್ರೆ ಅವರು ಕೋಮುವಾದಿಯಾಗಿರ್ಲಿಲ್ಲ. ಆದ್ರೆ ಇವತ್ತಿನ ಅಘೋಷಿತ ತುರ್ತು ಪರಿಸ್ಥಿತಿ ನಡೀತಾ ಇರೋದು ಕೋಮುವಾದದ ಎಜೆಂಡಾದ ಮೇಲೆ. ಜನರನ್ನ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿ ಹಾಕ್ಲಿಕ್ಕೆ ನೀವು ಕೋಮುವಾದವನ್ನ ಬಳಸ್ತಾ ಇದ್ರಿ, ಹಿಂದೂ ಮುಸ್ಲಿಮರ ನಡುವಿನ ಸೌಹಾರ್ದವನ್ನ ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ, ಜನರ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ತಾ ಇದ್ರಿ. ಇದು ಬಹಳ ಅಪಾಯಕಾರಿಯಾದ ಇದು ಫ್ಯಾಸಿಸಂ. ಇದು ಸರ್ವಾಧಿಕಾರಿಗಿಂತಲೂ ಮುಂದೆ ಹೋಗಿ ಇದು ಫ್ಯಾಸಿಸಂ ಅನ್ನ ರೂಪ ಪಡಿತಾ ಇದೆ. ಒಬ್ಬ ಶತ್ರುವನ್ನ ನೀವು ಎದುರಿಗೆ ನಿಲ್ಲಿಸುದು, ಒಂದು ಪಾಕಿಸ್ತಾನವನ್ನ ಮುಸ್ಲಿಮರನ್ನ ಶತ್ರುವಾಗಿ ಎದುರಿಗೆ ನಿಲ್ಲಿಸಿ ಜನರ ಗಮನವೆಲ್ಲ ಆ ಶತ್ರುವಿನ ಕಡೆ ಹೋಗುವಂತ ಮಾಡಿ ತಾನು ಸರ್ವಾಧಿಕಾರಿಯಾಗಿ ಆಳ್ತಾ ಇರೋದು ಇದು ನಡೀತಾ ಇರೋದು. ಇದರ ಬಗ್ಗೆ ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ತುಂಬಾ ಅಪಾಯವಾದಂತ ಫ್ಯಾಸಿಸಂ ಅನ್ನುವಂತ ಸ್ಥಿತಿಗೆ ಬಂದು ನಿಂತಿದೆ. ಥ್ಯಾಂಕ್ ಯು ಸರ್. ದಿನೇಶ್ ಅಮೀನ್ ಮಟ್ಟು ಅವರು